ವಿವಿಧ ಕಲಾತ್ಮಕ ವಿಶೇಷ ವಿಭಿನ್ನ ರೀತಿಯ ಸಿನಿಮಾ ನೀಡಿರುವ ಸ್ಯಾಂಡಲ್ವುಡ್ ಇದೀಗ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನ ನೀಡುತ್ತಿದೆ. ಅಂತೆಯೇ ಪಲಿಮಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆರ್ಯ ಕಲಾತ್ಮಕ ಕನ್ನಡ ಸಿನಿಮಾದ ಶೂಟಿಂಗ್ಗೆ ಚಾಲನೆ ನೀಡಲಾಯಿತು. ಉದ್ಯಮಿ ದಿನೇಶ್ ಪ್ರಭು ಅವರು ಪಲಿಮಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿನೂತನ ಶೈಲಿಯ ಕಲಾತ್ಮಕ ಕನ್ನಡ ಸಿನಿಮಾ ಆರ್ಯಗೆ ಚಾಲನೆ ಕೊಟ್ಟರು. ಸಿನಿಮಾ ನಿರ್ದೇಶಕ ಸಚಿನ್ ಬಾಡ ಮಾತನಾಡಿ, ನಾವು ಉತ್ಸಾಹಿ ತರುಣರು ಸೇರಿ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕಾಣಿಕೆ ಕೊಡಬೇಕು ಎಂದು ಆಲೋಚನೆಯಲ್ಲಿದ್ದಾಗ ಉಡುಪಿ ಜಿಲ್ಲೆಯ ಪಲಿಮಾರಿನ ಚಿತ್ರಾಲಯ ಆರ್ಟ್ ಗ್ಯಾಲರಿ ನಮಗೆ ಪ್ರೇರಣೆ ಕೊಟ್ಟಿತು. ಜಿಲ್ಲಾ ರಾಜ್ಯ ಪ್ರಶಸ್ತಿ ವಿಜೇತ ವೆಂಕಿ ಪಲಿಮಾರು ಅವರ ಕೈಚಳಕದಿಂದ ಮೂಡಿಬಂದ ಕಲಾಕೃತಿಗಳು ನಮಗೆ ಇದೇ ಆಧಾರದಲ್ಲಿ ಚಲನಚಿತ್ರ ನಿರ್ಮಿಸಲು ಪ್ರೇರಣೆ ಕೊಟ್ಟಿತು ಎಂದರು. ಫಸ್ಟ್ ಪಿಕ್ಚರು, ಈಗ ಸೆಕೆಂಡ್ ಪಿಕ್ಚರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಯ್ರಾ ಅಂತ ಹೇಳ್ಬಿಟ್ಟು ರಮೇಶ್ ನಾಯಕ್ ಅಂತ ಹೇಳ್ಬಿಟ್ಟು ಹೀರೋ ಆಗಿ ಮಾಡ್ತಾ ಇದ್ದಾರೆ. ಅಂಡ್ ಸ್ಪೆಷಲ್ ಥಿಂಗ್ ಏನಪ್ಪಾ ಅಂದ್ರೆ, ನಾವು ಇವಾಗ ಇರೋದು ಉಡುಪಿ ಹತ್ರ ಪಡುಬಿದ್ರೆ ಅಂತ, ಅಲ್ಲೊಂದು ಆರ್ಟ್ ಗ್ಯಾಲರಿ ಇದೆ, ಅಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ. ನಾವು ಕಂಪ್ಲೀಟ್ ಒಂದು ಸೆಟಪ್ ಹಾಕೊಂಡು ರಿಚ್ ಆಗಿ ಕಾಣೋ ತರ ಒಂದು ಕಂಪ್ಲೀಟ್ ಒಂದು ಔಟ್ಸ್ಟ್ಯಾಂಡಿಂಗ್ ಒಂದು ಸೆಟಪ್ ಹಾಕಿದೀವಿ. ಎಲ್ರದ್ದು ಒಂದು ಬೆಂಬಲ ಇರಲೇಬೇಕು ಈ ಸಿನಿಮಾಗೆ. ಸೊ ನಿಮ್ ಬೆಂಬಲಕ್ಕಿಂತ ಇಲ್ಲಿರೋರು ನನಗೆ ಜಾಸ್ತಿ ಬೆಂಬಲ ಕೊಡ್ತಾ ಇದ್ದಾರೆ. ಇವ್ರ ಸಪೋರ್ಟ್ ಇಟ್ಕೊಂಡು ನಾನು ಈ ಆರ್ಟ್ ಗ್ಯಾಲರಿ ಕಂಪ್ಲೀಟ್ ಆಗಿ ಇವಾಗ ಸೆಟಪ್ ಮಾಡಿದೀವಿ. ನಾವು ಬರೀ ಗೊಂಬೆಗಳಿಂದ ತುಂಬಿಕೊಂಡಿರುವಂತ ಒಂದು ಆರ್ಟ್ ಗ್ಯಾಲರಿ ಇದು. ಅದನ್ನ ಯೂಸ್ ಮಾಡಿಕೊಂಡು ತುಂಬಾ ರಿಚ್ ಆಗಿ ಒಂದು ವಿಭಿನ್ನವಾದ ಕತೆ ಇಟ್ಕೊಂಡು ಒಂದು ಆಯ್ರಾ ಅನ್ನೋ ಸಬ್ಜೆಕ್ಟ್ ಕ್ಯೂಟ್ ಆಗಿರೋ ಒಂದು ಲವ್ ಸ್ಟೋರಿನ ಪ್ಲೇ ಮಾಡಬೇಕು ಅಂತ ಮಾಡ್ತೀವಿ. 100% ಒಂದು ಕಮರ್ಷಿಯಲ್ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ ಇದರೊಳಗೆ. ಈ ಸಂದರ್ಭ ವೇದಮೂರ್ತಿ ಶ್ರೀನಿವಾಸ ಉಡುಪ ಪೂಜಾ ವಿಧಿವಿಧಾನವನ್ನ ನೆರವೇರಿಸಿದರು. ಸಮಾರಂಭದಲ್ಲಿ ಆಯುಷ್ ಅಧ್ಯಕ್ಷ ಡಾಕ್ಟರ್ ಎನ್.ಟಿ. ಅಂಚನ್, ಪಂಚಾಯತ್ ಸದಸ್ಯೆ ಗಾಯತ್ರಿ ಪ್ರಭು, ಕಲಾವಿದ ವೆಂಕಿ ಪಲಿಮಾರ್, ಪತ್ರಕರ್ತ ರಾಮಚಂದ್ರ ರಾವ್, ಕರುಣಾಕರ ನಾಯಕ್, ಬಾಲಕೃಷ್ಣ ಪೂಜಾರಿ, ಸುರೇಶ್ ಎರ್ಮಾಳ್ ಮತ್ತು ಚಿತ್ರೀಕರಣ ತಂಡ ಉಪಸ್ಥಿತರಿದ್ದರು.